ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ರಚನೆಗೆ ಆಗ್ರಹಿಸಿ ಇಲ್ಲಿನ ಜನತೆ ಬೀದಿಗಿಳಿದಿದ್ದಾರೆ. ಜನಸಂಖ್ಯೆ ಕಡಿಮೆ ಇದೆ ಎನ್ನುವ ಕಾರಣಕ್ಕೆ ವಿಧಾನಸಭಾ ಕ್ಷೇತ್ರವನ್ನ ರದ್ದುಪಡಿಸಲಾಗಿದ್ದು, ವಿಧಾನಸಭಾ ಕ್ಷೇತ್ರ ರದ್ದಾಗಿನಾಗಿನಿಂದ ತಾಲೂಕಿನ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ರಚನೆ ಆಗಲೇಬೇಕೆಂದು ಇದೀಗ ಪ್ರತಿಭಟನಾಕಾರರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯತೆ ಸಿಗಬೇಕಾದ್ರೆ 2 ಲಕ್ಷ ಜನಸಂಖ್ಯೆ ಹೊಂದಿರಬೇಕೆಂಬ ನಿಯಮವಿದೆ. ಆದರೆ ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂನಲ್ಲಿ ಕಡಿಮೆ ಜನಸಂಖ್ಯೆ ಇದ್ದರೂ ಕ್ಷೇತ್ರಕ್ಕೆ ಮಾನ್ಯತೆ ಸಿಕ್ಕಿದೆ. ಅದೇ ಮಾದರಿಯಲ್ಲಿ ಹೊಸನಗರಕ್ಕೆ ವಿಧಾನಸಭಾ ಕ್ಷೇತ್ರ ನೀಡುವಂತೆ ಒತ್ತಾಯಿಸಿದ್ದಾರೆ. ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕಿನ ಎಲ್ಲ ಧರ್ಮಗುರುಗಳು, ಗಣ್ಯರು, ಜನಪ್ರತಿನಿಧಿಗಳು ಸೇರಿಕೊಂಡು ಹೋರಾಟವನ್ನು ಆರಂಭಿಸಿದ್ದಾರೆ. ಬಹಳ ವಿಸ್ತಾರವಾಗಿರುವಂಥ ಈ ಕ್ಷೇತ್ರ ಈಗಾಗಲೇ ಬಹಳ ವರ್ಷಗಳಿಂದ ಒಬ್ಬ MLA ಇಲ್ಲದೇ ಬಹಳಷ್ಟು ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಈ ಒಂದು ಹೊಸನಗರ ತಾಲೂಕಿಗೆ MLA ಕ್ಷೇತ್ರವನ್ನು ಈ ಕೂಡಲೇ ಸರ್ಕಾರ ಘೋಷಣೆ ಮಾಡಬೇಕು. ಜೊತೆಗೆ ಗುಡ್ಡಗಾಡಿನಲ್ಲಿರುವಂಥ ಅನೇಕ ಜನರಿಗೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಅವರೆಲ್ಲ ಕಷ್ಟಗಳಿಗೂ ಸಹ ಸ್ಪಂದಿಸುವಂಥ ಒಬ್ಬ ಜನನಾಯಕರು ನಮ್ಮ ಹೊಸನಗರ ತಾಲೂಕಿಗೆ ಬೇಕು ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಇವತ್ತು ತಹಸೀಲ್ದಾರ್ ಮೂಲಕವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಸರ್ಕಾರ ಇದನ್ನು ಅರ್ಥಕೊಂಡು ಈ ಕೂಡಲೇ ಘೋಷಣೆಯನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಲಿಂಗನಮಕ್ಕಿ ಅಣೆಕಟ್ಟಿಗೆ ತಮ್ಮ ಸರ್ವಸ್ವವನ್ನ ಭಾಗೀನದ ರೀತಿಯಲ್ಲಿ ಅರ್ಪಿಸಿದವರಿಗೆ ಅಭಿವೃದ್ಧಿ ಎನ್ನುವ ಪದವನ್ನ ಮಾತ್ರ ಸರ್ಕಾರ ಕನಸಿನಲ್ಲಿಯೂ ಬೀಳದಂತೆ ನೋಡಿಕೊಂಡಿದೆ. ಹೀಗೆನ್ನುವುದು ಹೊಸನಗರಿಗರ ಆರೋಪ. ನಾಡಿಗೆ ಬೆಳಕು ಕೊಟ್ಟವರು ಕತ್ತಲೆಯಲ್ಲೇ ಕೊಳೆಯುತ್ತಿದ್ದಾರೆ. ಈ ಹೋರಾಟ, ಇವತ್ತಿನ ಹೋರಾಟ ಬಹಳ ಯಶಸ್ವಿಯಾಯಿತು. ಇಲ್ಲಿಗೆ ಕೈ ಚೆಲ್ಲಿ ಕೂತ್ರು ನಾವು ಹೇಡಿಗಳಾಗ್ತೀವಿ. ಮಹಾತ್ಮ ಗಾಂಧಿ ಜಯಂತಿಯ ದಿನ ಅಕ್ಟೋಬರ್ 2ನೇ ತಾರೀಕು ನಾನು ರಿಪ್ಪನಪೇಟೆಯಿಂದ ಡೆಲ್ಲಿ ತನಕ ಸೈಕಲ್ ಹೊಡ್ಕೊಂಡು ಹೋಗ್ತೇನೆ. ಹೊಸನಗರ ತಾಲೂಕಿನ 30 ಗ್ರಾಮ ಪಂಚಾಯಿತಿಯಿಂದ ಯಾರಾದರೂ ಒಬ್ಬೊಬ್ಬ ಯುವಕರು ನನ್ನ ಜೊತೆಗೆ ಬರೋದೇ ಹೌದಾದರೆ ಅವರಿಗೂ ನನ್ನೆಲ್ಲ ಸಹಕಾರವನ್ನು ಇರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ, ಯಾರೇ ಬರದೇ ಇದ್ರೂ ಕೂಡ TR ಕೃಷ್ಣಪ್ಪ ಹೋಗಿ ಡೆಲ್ಲಿಗೆ ಹೋಗಿ ಭೇಟಿ ಆಗೇ ಆಗ್ತಾರೆ ಅನ್ನುವಂಥ ಪ್ರಬಲವಾದ ಹೋರಾಟವನ್ನು ನಿಮ್ಮ ಮುಂದೆ ಹೇಳ್ತೇನೆ. ಬಿಡೋದಿಲ್ಲ, ಕೈ ಚೆಲ್ಲಿ ಕೂರೋದಿಲ್ಲ ನಾನು. ಇದು ವಿಧಾನಸಭಾ ಕ್ಷೇತ್ರ ಆಗಲೇಬೇಕು. ಇದು ನಾನು ಒಬ್ಬ RSS ಕಾರ್ಯಕರ್ತ, ಮೋದಿನೂ ಕೂಡ ಹೌದು. ಅವರಿಗೂ ಕೂಡ ನಾನು ಅವ್ರ ಚಡ್ಡಿ ಹಾಕ್ಕೊಂಡು, ಟೊಪ್ಪಿ ಹಾಕ್ಕೊಂಡು, ಬೆಲ್ಟ್ ಹಾಕ್ಕೊಂಡು ನಾನೊಬ್ಬ ಮಾಜಿ ಕಾರ್ಯಕರ್ತ ಅಂತೇಳಿ ಖಾಲಿ ಅಲ್ಲ, ಅದ್ರ ಮಾಜಿ ಕಾರ್ಯಕರ್ತ. ಅದನ್ನು ಹಿಂದಿನ ಹೋರಾಟ ಮಾಡಿದ್ದೆ. ಈಗಲೂ ಕೂಡ ನನ್ನ ಸ್ವಾರ್ಥಕ್ಕಾಗಿ ಬಂದಿಲ್ಲ, ಸಮಾಜಕ್ಕಾಗಿ ಬಂದಿದ್ದೇನೆ ಅನ್ನುವಂಥ ದಾಖಲಾತಿಯನ್ನೆಲ್ಲ ಕೊಟ್ಟು ನಾನು ಅಲ್ಲಿ ವಾಪಸ್ ಬರ್ತೇನೆ. ಸಾಗರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೊಸನಗರ ವಿಧಾನಸಭಾ ಕ್ಷೇತ್ರದ ಪ್ರದೇಶಿಗರನ್ನ ಹರಿದು ಹಂಚಿಕೊಡಲಾಗಿದೆ. ಆ 2 ತಾಲೂಕುಗಳಲ್ಲೇ ಬೆಟ್ಟದಷ್ಟು ಸಮಸ್ಯೆ ಇದೆ. ಅದರ ಮಧ್ಯೆ ಹೊಸನಗರ ತಾಲೂಕನ್ನ ಸೇರಿಸುವುದರಿಂದ ಅಭಿವೃದ್ಧಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ. ಮೂಲಭೂತ ಸೌಕರ್ಯಗಳಾದ ರಸ್ತೆ, ಆಸ್ಪತ್ರೆ ಸೇರಿ ವಿದ್ಯುತ್ ಸಮಸ್ಯೆಯು ವ್ಯಾಪಕವಾಗಿದೆ. ಸರಿಯಾಗಿ ವಿದ್ಯುತ್ ಒದಗಿಸುವಂತೆ ಹರಿದ್ರಾವತಿ, ಹರತಾಳ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಹೊಸನಗರ ವಿಧಾನಸಭಾ ಕ್ಷೇತ್ರದ ಪುನರ್ರಚನೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಶೀಲ್ದಾರರಿಗೆ ಜನತೆ ಮನವಿ ಸಲ್ಲಿಸಿದ್ದು, ಇವರ ಈ ಹೋರಾಟಕ್ಕೆ ಫಲ ಸಿಗುತ್ತದೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.